ಕ್ಲಿನಿಕ್ ಅಂತೇಳಿ ಒಂದು ಹಾಸ್ಪಿಟಲನ್ನು ಇಲ್ಲಿ ಕ್ಲಿನಿಕನ್ನು ಓಪನ್ ಮಾಡಿದ್ದಾರೆ. KM ಮೆಡಿಕಲ್ನ ಅಜೀಜ್ ಅಂತ ಹೇಳುವವರು ಅವರು ಇವತ್ತಿನ ಒಂದು ತಂಡದ ಅತಿಥಿಗಳನ್ನು ಸ್ವಾಗತ ಮಾಡಬೇಕು ಅಂತೇಳಿ ಅಜೀಜ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಶಾಸಕರಾದ ಯುಟಿ ಖಾದರ್ ಅವರಿಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮತ್ತೋರ್ವ ನಾಯಕರಾದಂಥ ರಿಯಾಜ್ ಫರಂಗಿ ಅವರಿಗೆ ಕೂಡ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಎಲ್ಲ ಊರಿನ ಮುಖಂಡರಿಗೂ ಎಲ್ಲ ಬಂಧುಗಳಿಗೂ ಒಂದೇ ಏಕದಲ್ಲಿ ಸ್ವಾಗತಿಸಿದ ಹಲವಾರು ವರ್ಷಗಳ ನಮ್ಮ ಬೇಡಿಕೆ ಇತ್ತು ಇಲ್ಲಿ ಒಂದು ಕ್ಲಿನಿಕ್ ಆಗಬೇಕೆಂದು. ದೇವರ ಇವತ್ತು ನಾವು ಅದನ್ನು ಓಪನ್ ಮಾಡಿ ಈ ಕಾರ್ಯಕ್ರಮಕ್ಕೆಲ್ಲರೂ ಬಂದಿದ್ದೀವಿ. ಎಲ್ಲರೂ ಮತ್ತೊಮ್ಮೆ ಇದಕ್ಕೆ ಸಹಕರಿಸಬೇಕಾಗಿ ಕೇಳುತ್ತಾ ಸ್ವಾಗತ ಭಾಷಣ ಮೆಡಿಕಲ್ ಕ್ಲಿನಿಕ್ ಅನ್ನು ಓಪನ್ ಮಾಡಿದ್ದಾರೆ. ಅದರ ಡಾಕ್ಟರ್ ಆಗಿ ನನ್ನ ಮಗನಾದಂತಹ ಮೊಹಮ್ಮದ್ ಜಿಯಾದ್ ಮಲಾರ್ ಹೇಗೆ ಕಲ್ತಿದ್ದಾನೆ ಅಂತೇಳಿ ನನ್ನ ಯುಟಿ ಖಾದರ್ ಅವರಿಗೆ ಸಹ ಗೊತ್ತು ಏನು ಅಂತೇಳಿ. ಆದರೆ ಮೊಹಮ್ಮದ್ ಜಿಯಾದ್ ಅವರು ಈಗ ನನ್ನ ಮಗನಾಗಿ ಎರಡು ಮಾತಾಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಅದಕ್ಕಾಗಿ ಇಷ್ಟೊಂದು ಜನರು ಪ್ರೀತಿಯಿಂದ ಬಂದು ಮುಟ್ಟಿದ್ದೀರಿ. ಎಲ್ಲರಿಗೂ ಮೊದಲನೇದಾಗಿ ಧನ್ಯವಾದಗಳು. ನಾನು ಮೊದಲನೇದಾಗಿ ನನ್ನ ಫ್ಯಾಮಿಲಿ, ಮೈ ಡ್ಯಾಡ್, ಮಾಮ್, ನಂದು ಬ್ರದರ್ ಮತ್ತು ಸಿಸ್ಟರ್, ಇವರದ್ದೊಂದು ಸಪೋರ್ಟ್ ಸಿಸ್ಟಮ್. ಇವರು ನನ್ನ ಬ್ಯಾಕ್ ಬೋನ್ ಆಗಿ ಇಷ್ಟರ ತನಕ ನಾನು ಏನೆಲ್ಲ ಡಿಸಿಷನ್ ತೆಗೆದಿದ್ದೇನೆ ಎಲ್ಲದಕ್ಕೆ ಅವರು ನನಗೆ ಇಷ್ಟರ ತನಕ ನನಗೆ ಪ್ರೋತ್ಸಾಹ ಕೊಟ್ಟು ಇಷ್ಟರ ತನಕ ನಾನು ಕಲಿಸಿದ್ದಾರೆ. ಅವರಿಗೆ ನಾನು ಥ್ಯಾಂಕ್ ಯು ಹೇಳ್ತೇನೆ, ವಿಚ್ ಇಸ್ ನಾಟ್ ಇನಫ್. ಮತ್ತು ನನ್ನ ಇಷ್ಟರವರೆಗೆ ನಾನು ಇಲ್ಲಿ ನಿಲ್ಲಲಿಕ್ಕೆ ನನಗೆ ಈ MBBS ಕಲಿತು ಇಷ್ಟು ಲೆವೆಲ್ಗೆ ಬರಲಿಕ್ಕೆ ನನಗೆ ಮೇಯ್ನ್ ರೀಸನ್ ಅದು ಆ ಸರ್ ಅವರು, ಯುಟಿ ಖಾದರ್ ಸರ್ ಅವರು. ಯಾಕೆಂದರೆ ನನ್ನ ಸಣ್ಣ ಪುಟ್ಟ ಚಿಕ್ಕ ಏನು ತೊಂದರೆ ಇದ್ದರೂ ಕೂಡ ನಾನು ಹೈಸ್ಕೂಲಿಂದ ಹಿಡಿದು ಇಲ್ಲಿಯ ತನಕ ನನಗೆ ಎಲ್ಲ ಗೈಡೆನ್ಸ್ ಕೊಟ್ಟದ್ದು ಅದು ಯುಟಿ ಖಾದರ್ ಸರ್ ಅವರು. ಯಾಕೆಂದರೆ ನಾನು MBBS ಕಲಿಯುವಾಗ ಕೂಡ ನನಗೆ ಎಂಟ್ರಿ ಆಗಲಿ ಕೂಡ ಈ ಅನುಭವದಲ್ಲಿ ಸ್ವಲ್ಪ ಕಷ್ಟ ಇತ್ತು. ಅದಕ್ಕೆ ನನಗೆ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ಅಲ್ಲಿ ಹೋಗಲಿಕ್ಕೆ. ಅದಾದಮೇಲೆ I hope I will make him proud one day, and thank you so much for everything what you have done for me. And ಇಲ್ಲಿಗೆ ಬಂದು ರಿಯಾಜ್ ಫರಂಗಿ ಅವರಿಗೆ ಕೂಡ ನಾನು ಹೃತ್ಪೂರ್ವವಾಗಿ ಸ್ವಾಗತಿಸ್ತೇನೆ. ಮತ್ತು ಆ ಕ್ಲಿನಿಕ್ ಬಗ್ಗೆ ಹೇಳೋದಾದರೆ ಈಗ ಸಂಜೆ 4:15 ರಿಂದ 11 ಗಂಟೆ ತನಕ ಮತ್ತು ಸಂಡೇ ಫುಲ್ ಡೇ ಇರ್ತದೆ. ಇನ್ಶಾಲ್ಲ ಫ್ಯೂಚರಲ್ಲಿ ಫುಲ್ ಡೇ ಮಾಡೋ ಪ್ಲ್ಯಾನ್ಸ್ ಉಂಟು. ಮತ್ತು ಲ್ಯಾಬ್ ಕೂಡ ಒಂದು ಸೆಟಪ್ ಮಾಡೋದೀಗ ಪ್ಲ್ಯಾನ್ಸಲ್ಲಿ ಉಂಟು. ಅದು ನಮ್ಮ ಅಜೀಜ್ ಅವರೊಟ್ಟಿಗೆ ಈಗ ಟೈಅಪ್ಪಲ್ಲಿ ಈಗ ಇಷ್ಟರ ತನಕ ಬಂದಿದೆ. ಇನ್ನೂ ಕೂಡ ಮುಂಚೆ ಹೋಗಲಿಕ್ಕೆ ಎಲ್ಲರದ್ದು ಆಶೀರ್ವಾದ ಕೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು. ಇಲ್ಲಿಗೆ ಆಗಮಿಸಿ ಕ್ಲಿನಿಕ್ನ ಉದ್ಘಾಟನೆಗೆ ನಾವು ಆಗಮಿಸಬೇಕು ಅಂತ ಕೇಳಿಕೊಂಡಾಗ ಫಸ್ಟಿಗೆ ನಾನು ಉದ್ಘಾಟನೆ ಮಾಡಿ ಹೋಗ್ತೇನೆ ಅಂತೇಳಿ. ಯಾಕೆಂದರೆ ಮಗ ನನ್ನ ಮೊಹಮ್ಮದ್ ಜಿಯಾದ್ ಮಲಾರ್ ಅವರು ನನ್ನ ಮಗನಾಗಿ ಹೇಳಿದ ಈ MBBS ಕಲೀಲಿಕ್ಕೆ ನನ್ನ ಭಯ್ಯ ಹೇಳಿದರೆ ನನ್ನ ಅಣ್ಣ ಇವರು ಯುಟಿ ಖಾದರ್ ಅವರು ಕಾರಣ ಈ MBBS ಒಂದು ಲೆವೆಲ್ಗೆ ಬರಲಿಕ್ಕೆ. ಅದೇ ರೀತಿ ನಿಮ್ಮೆಲ್ಲರ ಆಶೀರ್ವಾದ ಪ್ರಾರ್ಥನೆ ಬೇಕು. ನನ್ನ MD ಎಕ್ಸಾಮ್ ಆಗಿದೆ, ಎಕ್ಸಾಮ್ ಸಹ ಕೂತಿದ್ದಾನೆ. ಒಂದು ಸರ್ಜನ್ ಆಗಿ ಅವನು ಇದೇ ಹಳ್ಳಿಯಲ್ಲಿ ಸೇವೆ ಮಾಡಬೇಕು, ಸ್ವಂತ ಅವನೊಂದು ಕ್ಲಿನಿಕ್ ಇಡಬೇಕು ಎನ್ನುವ ಒಂದು ನಮ್ಮ ಒಂದು ಪ್ರಾರ್ಥನೆ ಇದೆ ತಂದೆ ತಾಯಿಯರು ಇಬ್ಬರು ಸಹ. ಆದ ಕಾರಣ ನನ್ನ ಮಗ ಇನ್ನೂ ಸಹ ಉಜ್ವಲ ಭವಿಷ್ಯಕ್ಕಾಗಿ ನಮ್ಮ ಯುಟಿ ಖಾದರ್ ಅವರು ಒಂದೆರಡು ಮಾತಾಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೆ. ಆತ್ಮೀಯರು, ಸನ್ಮಿತರಾಗಿರುವಂತಹ ಜಿಯಾದ್ ಅವರು ನನಗೆ ಹತ್ತಿರ ಸಂಬಂಧಿಕರು ಕೂಡ ಇವತ್ತು ಆಗ್ತಾರೆ. ಹಾಗೂ ನಮ್ಮ ರಿಯಾಜ್ ಅವರ ಆತ್ಮೀಯರಾದ ನಿಮ್ಮ ಮೆಡಿಕಲ್ ಶಾಪ್ನ ಅಜೀಜ್ ಅವರು ಇಬ್ಬರು ಸೇರಿಕೊಂಡು ಬಹುಶಃ ಇವತ್ತು ಇಲ್ಲೊಂದು ಕ್ಲಿನಿಕನ್ನು ಓಪನ್ ಇವತ್ತು ಮಾಡಿರುತ್ತಾರೆ. ನಾನು ಇಬ್ಬರು ಯುವಕರಿಗೆ ನನ್ನ ವಿಶೇಷ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಬಹುಶಃ ಈ ಒಂದು ಗ್ರಾಮೀಣ ಮಟ್ಟದಲ್ಲಿ ಈ ಒಂದು ವೈದ್ಯಕೀಯ ಸೇವೆಯನ್ನು ಪ್ರಾರಂಭ ಮಾಡುವ ಮೂಲಕ ಗ್ರಾಮೀಣ ಮಟ್ಟದ ಎಲ್ಲ ಜನಸಾಮಾನ್ಯರಿಗೆ ತಮ್ಮ ಹತ್ತಿರದಲ್ಲೇ ಅತ್ಯುತ್ತಮವಾದ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಇವತ್ತು ಚಿಕಿತ್ಸೆ ಮತ್ತು ವ್ಯವಸ್ಥೆ ಇವತ್ತು ಮಾಡಲಾಗಿದೆ. ನನಗೆ ವಿಶ್ವಾಸ ಇದೆ ಜಾಯಿದ್ ಅವರು ಖಂಡಿತವಾಗಿ ಅವರ ಪ್ರಾಮಾಣಿಕವಾದ ಸೇವೆ ಮುಖಾಂತರ ಇಲ್ಲಿ ಬಂದಂಥ ಎಲ್ಲ ಆ ಟೆನ್ಷನ್ ಮತ್ತು ಆ ಒಂದು ಅನಾರೋಗ್ಯ ಪೀಡಿತರಾಗಿ ಬರುವಂಥ ಮತ್ತು ಆರೋಗ್ಯ ಸಂಬಂಧಪಟ್ಟ ಕಾಲೇಜಿದ್ದು ಬರುವಂಥ ಎಲ್ಲರಿಗೂ ಕೂಡ ಅತ್ಯುತ್ತಮವಾದ ಚಿಕಿತ್ಸೆಯನ್ನು ಕೊಡುವ ಮೂಲಕ ಬಹುಶಃ ಅವರು ಅತ್ಯುತ್ತಮವಾದ ವೈದ್ಯರು ಮುಂದಿನ ದಿನಗಳಲ್ಲಿ ಆಗ್ತಾರೆ. ನಾನು ಬಹುಶಃ ಇವತ್ತು ಅವರ ತಾಯಂದಿರಾದ ಜುಬೇದ ಮತ್ತು ಅವರ ತಂದೆಯಾದಂಥ ಜಿಯಾದನ ತಂದೆಯಾದಂಥ ಅಬುಬಕ್ಕರ್ ಅವರನ್ನು ಕೂಡ ಎಲ್ಲರ ಪರವಾಗಿ ಅಭಿನಂದಿಸ್ತೇನೆ. ಒಂದು ತಂದೆ ಮತ್ತು ತಾಯಿ ಎಷ್ಟೇ ಸಮಸ್ಯೆ ಇದ್ದರೂ ಕೂಡ ನನ್ನ ಮಗ ಮತ್ತು ಮಗಳನ್ನು ಒಂದು ಸ್ಥಾನಕ್ಕೆ ನಿಲ್ಲಿಸಬೇಕಂತೇಳಿ ಎಲ್ಲ ರೀತಿಯ ಪ್ರಯತ್ನ ಪಟ್ಟರೆ ಅದು ಬಹುಶಃ ಜಿಯಾದ್ ಅವರು ಇವತ್ತು ಎಲ್ಲರಿಗೂ ಮಾದರಿ, ಅವರ ತಂದೆ ತಾಯಿಯಿಂದ ಎಲ್ಲರಿಗೆ ಮಾದರಿ ಅಂತ ಹೇಳಲಿಕ್ಕೆ ನಾನು ಇವತ್ತು
ಬಯಸ್ತೇನೆ. ಈಗಾಗಲೇ ಹೇಳಿದಾಗೆ ಪ್ರಾರಂಭದಿಂದಲೂ ಕೂಡ ನನಗೆ ಭಾಳ ಪ್ರತಿಯೊಂದು ಹಂತದಲ್ಲಿ ಕೂಡ ಅದು ನಮ್ಮ ಹತ್ರ ಬಂದು ಸಮ್ಮತಿ ವಿಚಾರ ಹೇಳಿಕೊಂಡು ಒಂದಲ್ಲ ಒಂದು ರೀತಿಯ ಸಮಸ್ಯೆಯನ್ನು ನಾವು ಬಗೆಹರಿಸಿಕೊಂಡು ಬಹುಶಃ ಒಂದು ಯಶಸ್ಸಿನ ದಡಕ್ಕೆ ಅದು ಮುಟ್ಟಿಸಿದ್ದಾರೆ. ಈ ಎಲ್ಲ ಶ್ರಮ ಮತ್ತು ಅವರ ಅನುಭವ ಕೂಡ ಜಿಯಾದ್ ಅವರು ಇನ್ನಷ್ಟು ಉತ್ತಮವಾದ ಡ್ರಾಪ್ ಖಂಡಿತವಾಗಿ ಮಾಡಿ ಜನರಿಗೆ ಸೇವೆ ಮಾಡಲಿಕ್ಕೆ ದೊಡ್ಡ ಪ್ರೇರಣೆ ಆಗ್ತದೆ. ಇದರ ಜೊತೆ ನಾನು ಯಾನಪ್ಪ ಸಂಸ್ಥೆ ಅಬ್ದುಲ್ಲಾ ಕುಂಜಿ ಅವರಿಗೂ ಮತ್ತು ಫರಾದ್ ಅವರಿಗೂ ಕೂಡ ನನ್ನ ವಿಶೇಷವಾದ ಕೃತಜ್ಞತೆ ಸಲ್ಲಿಸ್ತೇನೆ. ಈ ನಮ್ಮ ಜಿಯಾದ್ ಅವರ ಮತ್ತು ತಂದೆ ತಾಯಿಯ ಎಲ್ಲ ಸಮಸ್ಯೆಗಳನ್ನು ನಾನು ಬಹುಶಃ ಅವರ ಗಮನಕ್ಕೆ ತಂದು ಕೂತ್ಕೊಂಡು ಚರ್ಚೆ ಮಾಡಿದಾಗ ಒಬ್ಬ ಯುವಕನಿಗೆ ಅಲ್ಲಿ ಅಡ್ಮಿಷನ್ ಜೊತೆಯಲ್ಲಿ ಎಲ್ಲ ರೀತಿಯಿಂದ ಎಲ್ಲ ಸಂದರ್ಭದಲ್ಲಿ ಯಾವುದೇ ಸಹಕಾರ ಕೇಳಿದ್ರು ಕೂಡ ಸಹಕಾರ ಕೊಟ್ಟು ಇವತ್ತು ಸಂಪೂರ್ಣವಾಗಿ ಅದನ್ನು ಸ್ವಾಭಿಮಾನ ಮತ್ತು ಗೌರವನ ಪೂರ್ವಕವಾಗಿ ಕೊಡಲಿಕ್ಕೆ ಒಂದು ಅವಕಾಶ ಮಾಡಿದಂತಹ ಆ ಒಂದು ಸಂಸ್ಥೆಯವರಿಗೂ ಮತ್ತು ಫರಾದ್ ಅವರಿಗೂ ನನ್ನ ಎಲ್ಲರ ಕುಟುಂಬದ ಪರವಾಗಿ ನನ್ನ ಕ್ಷೇತ್ರದ ಸರ್ವ ಜನರ ಪರವಾಗಿ ನಾನು ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸುವಂಥದ್ದು. ಜಿಯಾದ್ ಅಂತಹ ನೂರಾರು ಯುವಕ ಮತ್ತು ಯುವತಿಯರು ಈಗಾಗಲೇ ವಿವಿಧ ಕಾಲೇಜಿನಲ್ಲಿ ಸಹಕಾರ ಪಡೆದುಕೊಂಡು ಬೇರೆ ಬೇರೆ ಕೋರ್ಸನ್ನು ಅವರು ಇವತ್ತು ಮಾಡ್ತಾ ಇದ್ದಾರೆ. ನಾವಾಗಿ ಅವರು ಹೇಳಲಿಕ್ಕೆ ಎಲ್ಲಿ ಕೂಡ ಹೋಗುವುದಿಲ್ಲ. ಬಹುಶಃ ಜಿಯಾದ್ ಹೇಳಿದ್ದಕ್ಕೆ ಮಾತ್ರ ಹೇಳಿದಂಥ ವಿಚಾರ. ಆದ ಕಾರಣ ನಾನೆಲ್ಲ ಹೆತ್ತವ್ರಿಗೆ ಹೇಳೋದಿಷ್ಟೇ, ಎಷ್ಟೇ ಸಮಸ್ಯೆ ಇದ್ದರೂ ಕೂಡ ನಿಮ್ಮ ಮಗ ಮತ್ತು ಮಗಳನ್ನು ಕಲಿಸಲಿಕ್ಕೆ ಮುಂದೆ ಬನ್ನಿ. ಯಾವುದೇ ಸಹಕಾರ ಸಂದರ್ಭ ಬೇಕಿದ್ದರೂ ಕೂಡ ನಮ್ಮ ಸಂಪರ್ಕಿಸಿ ನಾವು ಮುಂದೆ ನಿಂತು ಎಲ್ಲ ರೀತಿಯ ಸಹಕಾರ ನಾವು ಇವತ್ತು ಕೊಡ್ತೇವೆ. ನಿಮ್ಮ ಎಲ್ಲ ಕಷ್ಟಗಳು ದೂರ ಮಾಡಬೇಕಾದ್ರೆ ಅದು ರಾಜಕಾರಣಿಗಳು ಸಾಧ್ಯ ಅಲ್ಲ, ನಿಮ್ಮ ಮಕ್ಕಳಿಂದ ಮಾತ್ರ ಸಾಧ್ಯ. ಅದಕ್ಕಾಗಿ ಇವರೆಲ್ಲರಿಗೊಂದು ಪ್ರೇರಣೆ ಆಗಲಿ ಅಂತ ಹೇಳಿಕೊಂಡು ನಾನು ಜಿಯಾದ್ ಅವರಿಗೆ ಹೇಳಿದಷ್ಟೇ, ಇಲ್ಲಿ ಬಂದ ರೋಗಗಳಿಗೆ ಮದ್ದು ಕೊಡೋ ಜೊತೆಯಲ್ಲಿ ರೋಗ ಬರದ ರೀತಿ ನೋಡಿಕೊಳ್ಳೋ ಜನಜಾಗೃತಿ ನಿಮ್ಮಿಂದ ಈ ಗ್ರಾಮದಲ್ಲಿ ಆಗಬೇಕು. ತಮ್ಮ ಸಮಯದ ಬಿಡುವಿನಲ್ಲಿ ಈ 2-3 ಗ್ರಾಮದ ಸುತ್ತಮುತ್ತಲಿನ ಪ್ರತಿಯೊಂದು ಪ್ರದೇಶಕ್ಕೆ ಹೋಗಿ ರೋಗ ತಡೆಗಟ್ಟಲಿಕ್ಕೆ ನಮ್ಮಿಂದ ಏನೆಲ್ಲ ಸಾಧ್ಯವಿದೆ ಆ ಒಂದು ಕ್ರಮ ಕೂಡ ನಿಮ್ಮಿಂದ ಇವತ್ತು ಜನಜಾಗೃತಿ ಕೂಡ ಇವತ್ತು ಆಗಬೇಕು. ನಾವು ರಾಜಕಾರಣ ಹೇಳಿದರೆ ಜನ ಕೇಳೋದು ಕಡಿಮೆ, ನೀವು ಡಾಕ್ಟ್ರುಗಳು ಹೇಳಿದರೆ ಜನ ಅದರ ಬಗ್ಗೆ ಕೇಳ್ತಾರೆ. ಅದಕ್ಕಾಗಿ ನಾನು ಆರೋಗ್ಯ ಸಚಿವನಾದ ಈಗ ಎಲ್ಲ ಕ್ಲಿನಿಕ್ನಲ್ಲಿ NCD ಪ್ರೋಗ್ರಾಮ್ ಅಂತ ಮಾಡಿದ್ದೆ. ಅಂದರೆ 50 ವರ್ಷ ಮೇಲ್ಪಟ್ಟವರು BP ಮತ್ತು ಶುಗರ್ ಟೆಸ್ಟ್ ಮಾಡಬೇಕು, ಫ್ರೀ ಟೆಸ್ಟಿಂಗ್, ತಿಂಗಳಿಗೆ ಫ್ರೀ ಮೆಡಿಸಿನ್. ಯಾಕೆ ಒಬ್ಬೊಬ್ಬರಿಗೆ 500-600 ರೂಪಾಯಿ ಬರೀ ಮಾತ್ರೆಗೆ ಬೇಕು, ಅದು ತಗೊಳ್ಳಿಕ್ಕೆ ಆಗೋದಿಲ್ಲ. 5 ವರ್ಷ ನಂತರ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಎಲ್ಲ ಬಡ್ಡಿ ಸಮೇತವಾಗಿ ಖರ್ಚು ಮಾಡೋ ಪರಿಸ್ಥಿತಿಗೆ ಬರ್ತದೆ. ನಮ್ಮ ಪರಿಸ್ಥಿತಿ ಜನ ಹೋಗಿ ಹೋಟೆಲಲ್ಲಿ ಕ್ಯೂ ನಿಲ್ತಾರೆ, ದುಡ್ಡು ಕೊಟ್ಟು ರೋಗ ಬರೋ ಊಟ ಮಾಡಲಿಕ್ಕೆ. ಅದು ಉಚಿತವಾಗಿ ಅದು ಅರ್ಧ ಗಂಟೆ ಬೇಕಾದರೆ ಕಾಯ್ತಾರೆ. ಒಂದು 10 ನಿಮಿಷ ಆಸ್ಪತ್ರೆಗೆ ಟೆಸ್ಟ್ ಮಾಡಲಿಕ್ಕೆ ಪುರ್ಸೊತ್ತಿಲ್ಲ. ಸೊ ಜನಸಾಮಾನ್ಯರು ನಿಮ್ಮ ಆರೋಗ್ಯಕ್ಕೆ ನೀವು ಪುರ್ಸೊತ್ತು ಮಾಡದಿದ್ದಲ್ಲಿ ಈಗಿನ ಕಾಲಘಟ್ಟದಲ್ಲಿ ಭಾಳಷ್ಟು ಇವತ್ತು ಭವಿಷ್ಯದಲ್ಲಿ ಸಮಸ್ಯೆ ಆಗ್ತದೆ. ಆದಾಗ ನಾನು ಎಲ್ಲರಿಗೂ ಹೇಳೋದಿಷ್ಟೇ, ನಿಮ್ಮ ಆರೋಗ್ಯ ಸಂಬಂಧಪಟ್ಟಾಗ ಒಂದು ಪುರ್ಸೊತ್ತು ಮಾಡಿ, ತಿಂಗಳಿಗೆ 6 ತಿಂಗಳೊಮ್ಮೆ ಅದೊಂದು ಟೆಸ್ಟ್ ಮಾಡಿಕೊಳ್ಳಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳಿಕೊಳ್ತಾ ಈ ಒಂದು ಜಿಯಾದ್ ಅವರ ಕ್ಲಿನಿಕ್ ಬಹುಶಃ ಎಲ್ಲರಿಗೆ ಅತ್ಯಂತ ಪ್ರೀತಿಯ ಕ್ಲಿನಿಕ್ ಆಗಲಿ, ಅತ್ಯಂತ ಸಹೋದರತೆ ಕ್ಲಿನಿಕ್ ಆಗಲಿ, ಅತ್ಯಂತ ಕಟ್ಟಕಡೆ ಮತ್ತು ಅತ್ಯಂತ ನಿರ್ಗತಿಗೂ ಕೂಡ ನನಗೆ ಇಲ್ಲಿ ಹೋದರೆ ನಾನು ಟೆಸ್ಟ್ ಮಾಡ್ತಾರೆ ಎಂಬ ಭಾವನೆ ಆ ಒಂದು ಜನಸಾಮಾನ್ಯ ಬರುವ ರೀತಿಯಲ್ಲಿ ತಮ್ಮ ಕೆಲಸ ನಿರ್ವಹಿಸಿಕೊಂಡು ಹೇಳಿ ಅಂತ ಹೇಳಿ ನಾನು ವಿಶೇಷ ಶುಭಾಶಯವನ್ನು ಇಬ್ಬರಿಗೂ ಕೂಡ ನಮ್ಮ ಜಿಯಾದ್ ಅವರು, ಅಜೀಜ್ ಅವರು, ಕುಟುಂಬಸ್ಥರಿಗೂ ಮಿತ್ರರು ಎಲ್ಲರಿಗೂ ಕೂಡ ನಾನು ಶುಭಾಶಯ ಇವತ್ತು ಸಲ್ಲಿಸಿಕೊಂಡು ಪವಿತ್ರವಾದ ವಾಕ್ಯ ಬಿಸ್ಮಿಲ್ಲಾ ರಹಮಾನಿ ರಹೀಮ್ ಹೇಳೋ ಮೂಲಕ ನಾವು ಇದಕ್ಕೆ ಚಾಲನೆ ಕೊಡ್ತಾ ಇದ್ದೇವೆ. ಅಸ್ಲಾಂ ಅಲೈಕುಂ ರಹಮತುಲ್ಲಾಹಿ ಬರ್ಕಾತ್. ಇಂತೆಲ್ಲ ನಾವು ಸಹೋದರಿಗೆ ನಮಸ್ಕಾರಗಳು. ಒಳ್ಳೆಯ ಸಲಹೆ ಸೂಚನೆ ನೀಡಿದ್ದಾರೆ ನನ್ನ ಮಗ ಮೊಹಮ್ಮದ್ ಜಿಯಾದಿಗೆ. ಇನ್ನು ಮುಂದೆ ಸಹ ಅವರ ಕೈಯಲ್ಲಿ ಅವನ ಸ್ವಂತ ಕ್ಲಿನಿಕ್ ಉದ್ಘಾಟನೆ ಆಗಲಿಂದ ಅಲ್ಲಾಹನಲ್ಲಿ ಪ್ರಾರ್ಥಿಸುತ್ತಾ ರಿಯಾಜ್ ಪರಂಗಿಪೇಟೆ ಅವರು ಆಗಮಿಸಿದ್ದಾರೆ. ಅವರು ಸಹ ಈ ಕ್ಲಿನಿಕ್ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ಹೇಳಿ ಕೇಳಿಕೊಡ್ತಾ ಇದ್ದಾರೆ. ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಈ ಒಂದು ಗ್ರಾಮಚಾವಡಿ ಪ್ರದೇಶದಲ್ಲಿ ಇವತ್ತಿನ ದಿನ ಆತ್ಮೀಯ ಸಹೋದರಾಗಿರ್ತಕ್ಕಂತಹ KM ಅಜೀಜ್ರವರು, ಅದೇ ರೀತಿ ಡಾಕ್ಟರ್ ಮೊಹಮ್ಮದ್ ಜಿಯಾದ್ರವರ ಪಾಲುದಾರಿಕೆಯಲ್ಲಿ ಆರೋಗ್ಯ ಕ್ಲಿನಿಕ್ ಅನ್ನುವಂತಹ ಈ ಒಂದು ಕ್ಲಿನಿಕ್ಕನ್ನು ಈಗಾಗಲೇ ಉದ್ಘಾಟನೆಗೊಂಡಿದೆ. ಈ ಒಂದು ಉದ್ಘಾಟನೆಗೊಂಡಂತಹ ಈ ಒಂದು ಕ್ಲಿನಿಕ್ಕಿಗೆ ಯಾವ ರೀತಿ ಶುಭ ಹಾರೈಕೆಯನ್ನು ಮಾಡಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಯಾಕೆಂತ ಹೇಳಿದರೆ ಒಂದು ಕ್ಲಿನಿಕ್ಕಿಗೆ ಶುಭ ಹಾರೈಕೆ ಮಾಡೋದು ಅಂತ ಹೇಳಿದರೆ ಜನರಿಗೆ ರೋಗವನ್ನು ನಾವು ಆಹ್ವಾನ ಮಾಡಬೇಕಾಗ್ತದೆ. ಆದರೆ ಒಂದಂತೂ ಸ್ಪಷ್ಟ, ರೋಗ ಇಲ್ಲದಂತಹ ಮನುಷ್ಯ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯ ರೋಗ ಅನಾರೋಗ್ಯಕ್ಕೆ ಒಳಗಾಗುವಂತಹ ಈ ಒಂದು ಸಂದರ್ಭದಲ್ಲಿ ಜಿಯಾದ್ ಮತ್ತು ಅಜೀಜ್ರವರ ಈ ಒಂದು ಆರೋಗ್ಯ ಕ್ಲಿನಿಕ್ ಏನಿದೆ, ಉತ್ತಮವಾದಂತಹ ನಗುಮುಖದ ಪ್ರೀತಿ ವಾತ್ಸಲ್ಯ ತುಂಬಿದಂತಹ ಆ ಒಂದು ಸೇವೆಯನ್ನು ನೀಡುವಂತಾಗಲಿ ಅಂತ ಹೇಳಿ ಸೃಷ್ಟಿಕರ್ತನಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ.
ಈ ಒಂದು ನಿಮ್ಮ ಶ್ರಮ ಏನಿದೆ, ನಿಮ್ಮ ತಾಯಿಯವರು ಮತ್ತು ತಂದೆ ಜುಬೇದ ಮತ್ತು ಅಬುಬಕರ್ ಅವರು ನಿಮ್ಮನ್ನು ಈ ಒಂದು ಸ್ಥಾನಕ್ಕೆ ನಿಲ್ಲಿಸಲಿಕ್ಕೆ ಬೇಕಾಗಿ ಪಟ್ಟಂತಹ ಶ್ರಮ, ಆ ಶ್ರಮಕ್ಕೆ ಪ್ರತಿಫಲ ಕಾಣುವಂತಹ ದಿನಗಳು ನಮ್ಮ ಮುಂದೆ ಇದೆ. ಅದು ಒಳ್ಳೆಯ ರೀತಿಯಲ್ಲಿ ಅದರ ಪ್ರತಿಫಲ ಸಿಗಬೇಕಿದ್ರೆ ನಾವೆಲ್ಲರೂ ನಮ್ಮ ಈ ಊರಿನ ಯುವಕನಾದಂತಹ, ಈ ಒಂದು ಗ್ರಾಮೀಣ ಪ್ರದೇಶದ ಪ್ರತಿಭೆಯಾಗಿರ್ತಕ್ಕಂತಹ ಡಾಕ್ಟರ್ ಜಿಯಾದ್ರವರಿಗೆ ನಾವು ಎಲ್ಲ ರೀತಿಯ ಬೆಂಬಲವನ್ನು ನೀಡಬೇಕಾಗಿದೆ. ಸಣ್ಣ ಸಣ್ಣ ವಿಚಾರಕ್ಕೆ ಬೇಕಾಗಿ ದೊಡ್ಡ ದೊಡ್ಡ ಅಪಾಯಿಂಟ್ಮೆಂಟ್ಗಳನ್ನು ಪಡೆದು ಯಾವುದೋ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಹೋಗುವುದಕ್ಕಿಂತ ಮೊದಲು ಒಂದು ಬೇಸಿಕ್ ಆದಂತಹ ಒಂದು ಟೆಸ್ಟ್ ಅಥವಾ ಅದರ ಪರೀಕ್ಷೆ, ಪ್ರಥಮ ಹಂತದ ಪರೀಕ್ಷೆಯನ್ನು ಜಿಯಾದ್ರವರ ಮುಖಾಂತರವೇ ಪಡೆದು ಅವರ ಸಲಹೆ ಸೂಚನೆಯ ಮೇರೆಗೆ ಉನ್ನತವಾದಂತಹ ಆ ಒಂದು ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆಯುವ ನಿಟ್ಟಿನಲ್ಲಿ ನಾವುಗಳು ಮುಂದೆ ಹೋಗಬೇಕು. ಅಂದರೆ ಒಂದು ವೈದ್ಯರೊಂದಿಗೆ ನಮಗೆ ವಿಶ್ವಾಸ ಬೆಳೆದರೆ ಆ ವಿಶ್ವಾಸದಿಂದ ಎಲ್ಲವನ್ನು ಕೂಡ ಸಾಧಿಸಲಿಕ್ಕೆ ಸಾಧ್ಯ ಇದೆ. ನಿಮ್ಮ ಈ ಒಂದು ಆರೋಗ್ಯ ಕ್ಲಿನಿಕ್ ಉತ್ತಮ ರೀತಿಯ ಸೇವೆಯನ್ನು ಜನರಿಗೆ ನೀಡುವಂತಾಗಲಿ. ಎಲ್ಲ ರೀತಿಯ ಶುಭ ಹಾರೈಕೆ ನನ್ನ ವೈಯಕ್ತಿಕ ವತಿಯಿಂದ, ಅದೇ ರೀತಿ ನಮ್ಮ ಪಕ್ಷ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ನಾನು ಶುಭ ಹಾರೈಕೆಯನ್ನು ಹಾರೈಸ್ತಾ ಇದ್ದೇನೆ. ಧನ್ಯವಾದಗಳು. ಶುಭ ಹಾರೈಸಿದ ರಿಯಾಜ್ ಪರಂಗಿಪೇಟೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ನನ್ನ ಮಗಳು MS ಮಾಡಿ B.Ed ಆಗಿ M.Ed ಮಾಡ್ತಾ ಇದ್ದಾಳೆ. ಅವಳು ಒಂದೆರಡು ಮಾತನ್ನು ತನ್ನ ತಮ್ಮನಿಗಾಗಿ ಮಾತಾಡಬೇಕೆಂದು ಹೇಳಿ ಕೇಳಿಕೊಳ್ತಾ ಇದ್ದೀನಿ. ನಮಸ್ತೆ ಎಲ್ಲರಿಗೂ. ಇಲ್ಲಿ ನೆರೆದಿರುವಂತಹ ಎಲ್ಲ ಗಣ್ಯರಿಗೂ ಸ್ವಾಗತಿಸ್ತಾ ಹಾಗೂ ಧನ್ಯವಾದ ಹೇಳುತ್ತಾ, ಇವತ್ತು ತುಂಬ ಹೆಮ್ಮೆ ಆಗ್ತಾ ಇದೆ. ನನ್ನ ತಮ್ಮ ಒಂದು ಡಾಕ್ಟರ್ ಅಂತ ಹೇಳಿಕೊಳ್ಳಿಕ್ಕೂ ಇಲ್ಲೊಂದು ಕ್ಲಿನಿಕ್ ನಮ್ಮ ಅಜೀಜ್ ಸರ್ ಅವರ ಜೊತೆ ಟೈಅಪ್ ಮಾಡಿಕೊಂಡು ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ಯಾರಿಗೆ ಹೆಲ್ಪ್ ಬೇಕು ಅವರಿಗೆ ಅಲ್ಲನ ಕೃಪೆಯಿಂದ ಉತ್ತಮವಾದ ಸಹಾಯವನ್ನು ಮಾಡಿಕೊಳ್ಳಲಿ ಅಂತ ಆಶಿಸ್ತಾ ಎರಡು ಮಾತನ್ನು ಕೊನೆಗೊಳಿಸ್ತೇನೆ. ಥ್ಯಾಂಕ್ ಯು. ಈ ಉದ್ಘಾಟನೆ, ಆರೋಗ್ಯ ಕ್ಲಿನಿಕನ್ನು ಉದ್ಘಾಟನೆಗೊಳಿಸಿದಂತಹ ನಮ್ಮ ನೆಚ್ಚಿನ ಅಣ್ಣನಾದ ಬ್ಯೂಟಿ ಖಾದರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಸೋಷಿಯಲ್ ಡೆಮೋಕ್ರಸಿ ಇಂಡಿಯಾ ಪಾರ್ಟಿಯ ರಿಯಾಜ್ ಪರಂಗಿಪೇಟೆ ಅವರಿಗೆ ಸಹ ಈ ಆರೋಗ್ಯ ಕ್ಲಿನಿಕ್ನ ಉದ್ಘಾಟನೆ ಆಗಮಿಸಿದಂತಹ ಅವರಿಗೆ ಸಹ ನಾನು ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ KM ಮೆಡಿಕಲ್ ಅಜೀಜ್ ಅವರು ಸ್ವಾಗತವನ್ನು ಕೋರಿದ್ದಾರೆ. ಅವರು ಈ ಕ್ಲಿನಿಕನ್ನು ಓಪನ್ ಮಾಡಲಿಕ್ಕೆ ಅವರ ಒಂದು ಕನಸಾಗಿತ್ತು. ಇಲ್ಲಿ ಹಳ್ಳಿಯಲ್ಲಿ ಒಂದು ಕ್ಲಿನಿಕ್ ತೆಗೆದು ಹಳ್ಳಿಯ ಜನರಿಗೆ ಒಂದು ಉತ್ತಮ ಸೇವೆಯನ್ನು ಕೊಡಬೇಕು ಅಂತೇಳಿ. ಆದ ಕಾರಣ ಆ ಸೇವೆಯನ್ನು ನನ್ನ ಮಗ ಅವನ ಕೈಯಿಂದ ಅಲ್ಲಾಹು ತಾಲ ಒಂದು ಒಳ್ಳೆಯ ರೀತಿಯಲ್ಲಿ ಎಲ್ಲರಿಗೂ ರೋಗ ಬಂದರೆ ಅವನ ಕೈ ಗುಣ ಒಳ್ಳೆದಿರಲಿ ಅಂತ ಊರಿನವರೆಲ್ಲ ಹೇಳುವಂಥ ಒಂದು ಪರಿಸ್ಥಿತಿ ಬರಲಿ ಅಂತೇಳಿ ಅಜೀಜ್ ಮಲಾರ್ ಅವರ ಒಂದು ಈ ಆರೋಗ್ಯ ಕ್ಲಿನಿಕ್ ಮಾಡಿದ್ದಕ್ಕೆ ಅಜೀಜ್ ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಒಳ್ಳೆಯ ಆರೋಗ್ಯವನ್ನು ನೀಡಿ, ದೀರ್ಘಾಯುಷನ್ನು ನೀಡಿ, ಒಳ್ಳೆಯ ಆಫಿಯತನ್ನು ನೀಡಿ ನನ್ನ ಮಗ ಅಲ್ಲಿಯ ಜನರಿಗೆ ಒಳ್ಳೆಯ ಸೇವೆಯನ್ನು ನೀಡಲಿ ಅಂತೇಳಿ ಅವನಲ್ಲಿ ಕೇಳಿಕೊಳ್ತಾ, ಉತ್ತಮವಾದ ಒಂದು ಬಾಂಧವ್ಯವನ್ನು ನೀನು ಇಟ್ಟುಕೊಳ್ಬೇಕು. ಜಾತಿ ಮತ ಭೇದ ರಾಜಕೀಯ ಯಾವುದೂ ಇಲ್ಲದೆ ಕ್ಲಿನಿಕ್ಕಿಗೆ ಆಗಮಿಸಿದ ಎಲ್ಲ ಸರ್ವರಿಗೂ ನಾನು ಒಂದೇ ವಾಕ್ಯದಲ್ಲಿ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಬಂದಂತಹ ಅತಿಥಿಗಳು ಪಾನೀಯವನ್ನು ಮತ್ತು ಇದನ್ನು ತಗೊಂಡು ಸೇವಿಸಿಕೊಂಡು ಹೋಗಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಬಂದಂತಹ ಎಲ್ಲರಿಗೂ ಮಗದೊಮ್ಮೆ ಪ್ರತ್ಯಕ್ಷವಾಗಿ ಸಗಸಿದ ಎಲ್ಲರಿಗೂ, ಅದೇ ರೀತಿ ನಮ್ಮ ಹೊಸಕೊರಳಿನ ಆಸಿಫ್ನವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಬಂದಂತಹ ನನ್ನ ಸ್ನೇಹಿತರಿಗೂ, ಪಂಚಾಯತ್ ಸದಸ್ಯರಿಗೂ, ಅದೇ ರೀತಿ ಊರಿನ ಎಲ್ಲ ಗಣ್ಯರಿಗೂ ಒಂದೇ ವಾಕ್ಯದಲ್ಲಿ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇಂದಿನ ಈ ಆರೋಗ್ಯ ಕ್ಲಿನಿಕ್ ಉದ್ಘಾಟನಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ.